ಮಸ್ತ್ ಟೈಮ್ ಹಿಡಿದು ಬಪ್ಪಿ ಒಂಜಿ ಲವ್ ಸ್ಟೋರಿ ಸಿನಿಮಾ ಬರ್ತೀನಿ ಬೇತೆ ಬೇತೆ ಬರೋದುಂಡು ಬಟ್ ಒಂದೊಂಜಿ ಡಿಫ್ರೆಂಟ್ ಅದು ಬೈದಂಡು ಒಂಜಿ ಹೊಸ ಕತೆ ಉಂಡು ನೆಟ್ ಬಜ್ಜಿ ಒಂಜಿ ಲವ್ ಸ್ಟೋರಿ ಮಾತ್ರ ಇತ್ತು ಆ ಲವ್ ನೆಂಚು ಒರಿಪೋನ ಮಸ್ತ್ ಕತೆ ತೂತ ನಮ್ಮ ನೆಟ್ ಒಂಜಿ ಬೇತೆನೆ ಕತೆ ನಮ್ಮ ಟ್ರೈ ಮಾಡಿದ್ದೇವೆ ಈ ಸಿನಿಮಾಡು. ಕನ್ನಡ ಚಿತ್ರರಂಗ ಕೊಂಚ ಅದ್ಭುತವಾದ ಲವ್ ಸ್ಟೋರಿ ಕೊಡ್ತಾರೆ. ಕತೆ ತುಂಬ ಡಿಫ್ರೆಂಟ್ ಆಗಿದೆ, ಎಸ್ಪೆಷಲಿ ಸೆಕೆಂಡ್ ಹಾಫ್. ನಮ್ಮ ಅರ್ಜುನ್ ವೇದಾಂತ್ ಅವರ ಅಭಿನಯ ಇಷ್ಟ ಆಯಿತು ಆ್ಯಂಡ್ ಸ್ಮೃತಿ ಅವರ ಅಭಿನಯ ತುಂಬ ಇಷ್ಟ ಆಯಿತು. ಹೌದು, ತುಂಬ ಮನೋಜ್ಞವಾಗಿದೆ ಮತ್ತು ಅವರು ಅಂದರೆ ಹೊಸಬ್ರು ಅಂತ ಅನಿಸೋದೇ ಇಲ್ಲ, ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿ ಅಭಿನಯಿಸಿದ್ದಾರೆ. ಕುಡ್ಲಾಡು ಈ ಒಂಜಿ ಇನಿ ಮುಟ್ಟ ಬತ್ತಿನ ಪಿಕ್ಚರ್ ಒಂಜಿ ಅಡ್ಡೆ ಸ್ಟೋರಿ ಅಡ್ಡೆ ಸಾಂಗ್ ఒక ಟೋಟಲಿ ಫ್ಯಾಮಿಲಿ ತೋಡ ಇಂಟರ್ವ್ಯೂಲ್ ಬಕ್ಕ ಏರ್ಲ ಮಿಸ್ ಮಾಡ್ತಾರೆ ಯಾಪಂಡ ಆ ಟೈಪ್ ಸೆಂಟಿಮೆಂಟ್ಲ್ ಇತ್ತು. ಇಂತಹ ಒಂದು ಪ್ರೇಮ ಕಥೆಯನ್ನು ಇತ್ತೀಚೆಗೆ ಯಾವ ಚಿತ್ರವೂ ಬಂದಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಕಥಾ ಹಂದರವನ್ನು ಇಟ್ಕೊಂಡು ಬಂದಿದೆ. ಬೊಂಬಾಟ್ ಸಿನಿಮಾ ದೂಪಿನಂಚಿನ ಮಾತಾತುಳು ಪ್ರೇಕ್ಷಕರಿಗೆ ನಮಸ್ಕಾರ. ಯಾನು ಸೂರಜ್ ಮಂಗಳೂರು. ಮರಳಿ ಮನಸ್ಸಾಗಿದೆ ಆಲ್ರೆಡಿ ನಿಕುಲು ಪುತ್ತೂರು ಉಡುಪಿದ ಪ್ರೀಮಿಯರ್ ಶೋ ರಿವ್ಯೂಸು ಜನಕಲ್ನ ಅಭಿಪ್ರಾಯನ ಮಾತಾ ತೂತಾರೆ. ಇನಿ ಕುಡ್ಲಗ ಅಕುಲು ಬೈದೇರು ಕುಡ್ಲಡ್ ಇನಿ ಪ್ರೀಮಿಯರ್ ಶೋ ಮಸ್ತ್ ಮಲಮಲ್ಲ ಅತಿಥಿನ ಕುಲು ಜನಕುಲ್ಲ ಬೈದೇರು ಪೇಯ್ಡ್ ಪ್ರೀಮಿಯರ್ ಶೋ ಟಿಕೆಟ್ ದೆಪ್ಪುನ ಮುಖಾಂತರ ಸೋಲ್ಡ್ ಔಟ್ ಲಾತನ ಆ ಶೋ. ಸೊ ಈ ಪ್ರೋಗ್ರಾಮ್ ಎಂಚ ನಡಪುಂಡು ಇರೋದು ಬಕ ಈ ಸಿನಿಮಾದು ಇನ್ನಂಚಿನ ವೀಕ್ಷಕರು ಮರಳಿ ಮನಸ್ಸಾಗಿದೆ ಸಿನಿಮಾಗೆ ಏತ್ ಮಾರ್ಕ್ ಕೊರ್ಪೇರು ತೂವೊಂದು ಬರ್ಕ ಬಲೆ. ನಾಡಿದ್ದು ಫೆಬ್ರವರಿ 12ನೇ ತಾರೀಕು ಕರ್ನಾಟಕದಾದ್ಯಂತ ತೆರೆ ಕಾಣಲಿಕ್ಕಿರುವಂತಹ ಮರಳಿ ಮನಸ್ಸಾಗಿದೆ ಚಲನಚಿತ್ರದ ಪೇಯ್ಡ್ ಪ್ರೀಮಿಯರ್ ಶೋವನ್ನು ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಮರಳಿ ಮನಸ್ಸಾಗಿದೆ ಚಿತ್ರದ ನಾಯಕ ನಟರಾದಂತಹ ಅರ್ಜುನ್ ವೇದಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮೊದಲಿಗೆ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಮರಳಿ ಮನಸ್ಸಾಗಿದೆ, ಖುಷಿ ಆಗ್ತಾ ಇದೆ. ಮರಳಿ ಮನಸ್ಸಾಗಿದೆ ಇದೊಂದು ಟೈಟ್ಲ್ ಸೂಪರ್ ಆಗಿದೆ. ಅದು ಟೈಟ್ಲ್ ಎಣಿಸುವಾಗಲೇ ನಮಗೆ ಮೊದಲೆಲ್ಲ ಕೆಲವರಿಗೆ ಎಲ್ಲರಿಗೆ ಸಹ ನೆನಪು ಬರಲಿಕ್ಕೆ ಚಾನ್ಸಸ್ ಉಂಟು. ಮರಳಿ ಮನಸ್ಸಾಗಿದೆ ನೋಡಿ, ಅವರು ನಗಾಡ್ತಾ ಇದ್ದಾರೆ. ನಮ್ಮ ಇವರು ಅರ್ಜುನ್ ವೇದಾಂತ್ ಅವರು 10-12 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಇದು ಇವರಿಗೆ ಮರಳಿ ಮನಸ್ಸಾಗಿದೆ ಒಂದು ಚಿತ್ರ ಬ್ರೇಕ್ ಸಿಕ್ಕಲಿ. ಯಾಕಂತ ಹೇಳಿದರೆ ಉಡುಪಿ ಪುತ್ತೂರಲ್ಲಿ ಪ್ರೀಮಿಯರ್ ಶೋ ಆಗಿದೆ. ಎಲ್ಲ ಸಹ ನನಗೆ 2-3 ಮಂದಿ ಫೋನ್ ಮಾಡಿ ಹೇಳಿದರು ತುಂಬ ಚೆನ್ನಾಗಿದೆ, ತುಂಬ ಟೈಮ್ ಪಾಸ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲವನ್ನು ಮನೆ ಹತ್ರದವರಿಗೆ ನೆರೆಕವರಿಗೆ ಹೇಳಿ ಈ ಚಿತ್ರವನ್ನು ಗೆಲ್ಲಿಸೋಣ ನಾವೆಲ್ಲರೂ ಸೇರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಮಾತಾಡಿಲ್ಲ ಅಂದು ಎಡ್ಡೆ ಐತೆ ಪ್ರಕಾಶನ ಪಂಡ್ಲಕಿನ ಎಡ್ಡೊಂಜಿ ಟೈಟಲ್ ಆಲ್ರೆಡಿ ಈ ಮೂವಿಗೊಂಡು ಆಲ್ರೆಡಿ ಓಲ್ ಬರ ನಮ್ಮ ಪ್ರೀಮಿಯರ್ ಶೋ ಮಂತದರ ಅಲ್ಪೊಡ್ದು ಎಡ್ಡೆಡ್ಡೆ ರಿವ್ಯೂಸ್ ಬರೋದುಂಡು. ರಿವ್ಯೂಸ್ ಇಪ್ಪುನು ದಾದ ಪಂಡ ಒಂಜಿ ವ್ಯಕ್ತಿ ಮೂವಿ ತೂದು ಅವನ ಎಡ್ಡೆ ಉಂಡು ಪಂಡ ಪೆಟ್ಟಿಗೆ ಅವು ಸ್ಪ್ರೆಡ್ ಆಯ್ರ ಸ್ಟಾರ್ಟ್ ಆಪುಂಡು. ಸೊ ಅಯ್ನಾತ್ ಒಂದು ಫೆಬ್ರವರಿ 12 2 ದಿನ ಅಂಡ ಬೇತನ ಒಂಜಿ ಉಂಡು ಎಡ್ಡೆ ಒಂಜಿ ಕಾನ್ಸೆಪ್ಟ್ ಪಂದು ಪನೊಂದುಲ್ಲ. ಸೊ ಮಾತೆಲ್ಲ ಬರ್ತದೆ ಈ ಮೂವಿ ತೂದು ಖಾಲಿ ತೂದು ಪೋಪಣ ಮಾತ್ರ ಅದು ಇಂದೇನು ಸ್ಪ್ರೆಡ್ ಆಗುಡುಂದಾಂಡ 4 ಸೈಡ್ ನಮಗೆ ಈ ಮೂವಿ ಎಂಚು ಉಂಡು. ಐಂಡಿ ರಿವ್ಯೂ ಪನ್ನಡ ಮಾತ್ರ ಜನಕ್ಕೆ 100% ಅದು ಥಿಯೇಟರ್ ಬರೋಡು.
ಸೊ ಒಂದಿನ ಒಂಜಿ ಸಕ್ಸಸ್ಫುಲ್ ಮನ್ಪಗ ಒಟ್ಟಿಗೆ ಸೇರ್ದು ಸಕ್ಸಸ್ಫುಲ್ ಮನ್ಪಗ ಬಂದು ಪನ್ನೊಂದುಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಿನಿಮಾ ಅಭಿಮಾನಿಗಳು ಮತ್ತು ಈ ಪಿಕ್ಚರ್ನ ಹೀರೋನ ಅಭಿಮಾನಿಗಳಾದಂಥ ತಮಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಒಳ್ಳೆ ಒಂದು ಐ ಕ್ಯಾಚಿಂಗ್ ಹೆಸರಿಟ್ಟಿದ್ದಾರೆ, ಮರಳಿ ಮನಸ್ಸಾಗಿದೆ. ಹಾಗೆ ಇದರ ವೇದಾಂತ್ ಬಗ್ಗೆ ಕೇಳುವಾಗ ಸಹ ಅವರು ಹೇಳ್ತಾರೆ, ಅವರು ಸೀದಾ ಏಕಾಏಕಿ ಏನು ವೇದಿಕೆಗೆ ಬಂದಿಲ್ಲ, ಒಂದಷ್ಟು ರಂಗಾಯಣದಂತಹ ಮೈಸೂರಿನ ರಂಗಾಯಣದಂತಹ ಒಂದು ಒಳ್ಳೆ ಆರ್ಟಿಕಲ್ ಇರುವಂಥ ಒಂದು ಬೇಸನ್ನು ಪಡ್ಕೊಂಡು ಬಂದಂಥ ಒಂದು ಹೀರೋ ಇವತ್ತು ನಮ್ಮೊಂದಿಗಿದ್ದಾರೆ. ಹಾಗಾಗಿ ಒಂದಷ್ಟು ತೆಲುಗಲ್ಲಿ ಹಾಗೆ ಕನ್ನಡದಲ್ಲಿ ಒಂದಷ್ಟು ಆಲ್ರೆಡಿ 10 ಪಿಕ್ಚರ್ಗಳನ್ನು ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ನಮ್ಮ ಊರ್ದ ನಮ್ಮ ನೀಡ್ದ ನಮ್ಮ ಹುಡುಗ ಇದ್ದಾರೆ. ಹಾಗಾಗಿ ಇವರಿಗೆ ನಾವೆಲ್ಲ ಬಂದವರು ಹಾಗೂ ನಮ್ಮ ಎಲ್ಲರನ್ನು ಸೇರಿಸಿಕೊಂಡು ಈ ಮರಳಿ ಮನಸ್ಸಾಗಿದೆ ಅನ್ನೋ ನಾವು ಮಂಗಳೂರಿಗೆ ಮತ್ತೆ ಮರಳಿ ತರಿಸಿ ನಾವೆಲ್ಲ ನೋಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೇಳಿಕೊಂಡು ಶುಭವಾಗಲಿ ಅಂತ ನಾನು ಹೇಳಿ ಹಾರೈಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೇದಾಂತ್ ನಮಗೆ ಒಂದು 15 ವರ್ಷದ ಪರಿಚಯ. ಸರ್ ಹೇಳಿದ್ರು ಒಳ್ಳೆ ಟೈಟಲ್ ಮರಳಿ ಮನಸ್ಸಾಗಿದೆ ಅಂತೇಳಿ. ಅವ್ರು ಹೇಳಿದ್ರು ಮರಳಿ ಮನಸ್ಸಾಗಬಹುದು ಬೇರೆಯವ್ರ ಹತ್ರ, ಬಟ್ ಜಾಗ್ರತೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಾದವರು ಬೇರೆಯವರ ಹೆಂಡತಿ ಆಗಿರ್ತಾರೆ, ಈಗ ಸ್ವಲ್ಪ ಜಾಗ್ರತೆ ಮಾಡಿ. ಆ್ಯಂಡ್ ಹೇಳೋದಿಷ್ಟೇ, ಮರಳಿ ಮನಸ್ಸಾಗಿದೆ ಸಿನಿಮಾ ನೋಡಿ, ಎಲ್ರಿಗೂ ಮರಳಿ ಆ ಸಿನಿಮಾ ನೋಡುವಂತೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮರಳಿ ಮನಸ್ಸಾಗಿದೆ ಒಂದು ಒಳ್ಳೆಯ ಟೈಟ್ಲ್. ಯಾಕೆಂದರೆ ಈಗಾಗಲೇ ನಾವು ಮುಂಗಾರು ಮಲೆ ಇರ್ಬೋದು, ಬೇರೆ ಬೇರೆ ಪಿಕ್ಚರ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಲವ್ ಸ್ಟೋರಿ ಇರುವಂಥ ಒಂದು ಉತ್ತಮ ನಾಯಕ ನಟನಾಗಿ ಚಿತ್ರರಂಗದಲ್ಲಿ ಕಳೆದ 13-14 ವರ್ಷದಿಂದ ಪಳಗಿ ಒಂದು ಚಿತ್ರರಂಗದ ವಿಷಯದಲ್ಲಿ ಅನುಭವ ಹೊಂದಿ, ತಂತ್ರಜ್ಞಾನದಲ್ಲಿ ಇರ್ಬೋದು, ಬೇರೆ ಬೇರೆ ಈಗಾಗಲೇ ಪ್ರಕಾಶ್ ಪಾಂಡೇಶ್ವರ್ ಇರ್ಬೋದು, ಲಾಂಚು ಲಾಲ್ಪುರ್ ಎಲ್ಲರೂ ಕೂಡ ತಳಮಟ್ಟದಿಂದ ತುಂಬ ಕಷ್ಟಪಟ್ಟು ಬೇರೆ ಬೇರೆ ಚಿತ್ರಗಳ ಮುಖಾಂತರ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಒಂದು ಉತ್ತಮ ಹೆಸರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಪುತ್ತೂರಿನ ಬಂಟ್ವಾಳ ಪರಿಸರದಲ್ಲಿ ನಮ್ಮ ಎಲ್ಲರ ಆತ್ಮೀಯತೆಯಿಂದ ಇದ್ದು ಕಳೆದ ಹಲವಾರು ವರ್ಷಗಳಿಂದ ಮೈಸೂರು ಭಾಗದಲ್ಲಿ, ಅದೇ ರೀತಿ ಈಗಾಗಲೇ ಪುತ್ತೂರಲ್ಲಿ ಪ್ರೀಮಿಯರ್ ಶೋ ಮೂಲಕ ಉತ್ತಮವಾದ ಸ್ಪಂದನೆ. ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಹೊಸತೊಂದು ಪಿಕ್ಚರ್ ಮರಳಿ ಮನಸ್ಸಾಗಿದೆ, ಆ ಒಂದು ಪಿಕ್ಚರ್ ರಿವ್ಯೂಸ್ ಮತ್ತು ಅದರ ಒಂದು ಪ್ರೇಕ್ಷಕರ ತಂಡ ಉತ್ತಮ ಮಟ್ಟದ ಪ್ರಶಂಸೆ. ಯಾಕೆಂದರೆ ಪಿಕ್ಚರ್ ನೋಡಿದವರು ಎಲ್ಲರೂ ಕೂಡ ನಾಳೆ 12 ತಾರೀಕುವರೆಗೆ ಕಾಯುವಲ್ಲ, ಅದರ ಮೊದಲೇ ಅದರ ಒಳ್ಳೆಯ ಒಂದು ಉತ್ತಮ ಅಭಿಪ್ರಾಯವನ್ನು ಈಗಾಗಲೇ ಪುತ್ತೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಗಳೂರಲ್ಲಿ ಕೂಡ ಕೊಡುವಂಥ ಈ ಸಂದರ್ಭದಲ್ಲಿ ಮಾನಸ ಸುಧೀರ್ ಅವರ ಅಭಿಮಾನಿಗಳು ತುಂಬ ಇದ್ದಾರೆ. ಅದೇ ರೀತಿ ಮಂಗಳೂರಲ್ಲಿ ಈಗಾಗಲೇ ನಮ್ಮ ವೇದಾಂತ್ ಅವರಿಗೆ ಈಗಾಗಲೇ ಅಭಿಮಾನಿ ವರ್ಗ ತುಂಬ ದೊಡ್ಡ ಮಟ್ಟದ ಅಭಿಮಾನಿ ವರ್ಗ ಇದೆ. ಅದೇ ರೀತಿ ಯುವಕರ ದೊಡ್ಡ ಮಟ್ಟದ ಇದೆ. ಸುರತ್ ಹುಡುಗ ಒಂದು ಉತ್ತಮವಾದ ಚಿತ್ರವನ್ನು ನೀಡಿದ್ದಾರೆ. ಅದನ್ನು ನಾವು ಪೂರೈಸಿ ಅದನ್ನು ನೋಡಿ ಅದರ ಬಗ್ಗೆ ನಾವೆಲ್ಲರಿಗೂ ಪ್ರಚಾರದ ಒಟ್ಟಿಗೆ ನಾವು ಕೂಡ ಕುಟುಂಬ ಸಮೇತ ನೋಡಿದಾಗ ಅದು ಯಶಸ್ವಿಯಾದಕ್ಕೆ ದೊಡ್ಡ ಮಟ್ಟದ ಒಂದು ಡಿಸ್ಟೆನ್ಸ್ ಇಲ್ಲ. ಆದ ಕಾರಣ ಈಗಾಗಲೇ ಮಂಗಳೂರು ಪ್ರೀಮಿಯರ್ ಶೋ ಈಗಾಗಲೇ ಉತ್ತಮ ಮಟ್ಟದಲ್ಲಿ ಮೂಡಿ ಬಂದಿದೆ. ನಾಳೆ 12 ಒಂದು ಚಿತ್ರ ಯಶಸ್ವಿಯಾಗಿ 100 ದಾಟಿ ಅದರ ಜಾಸ್ತಿ ಎಲ್ಲರ ಪ್ರೇಕ್ಷಕರನ್ನು ಮುಟ್ಲೆ, ಅದು ಜಿಲ್ಲೆ ಅಲ್ಲ ರಾಜ್ಯದಾದ್ಯಂತ ಹೆಸರು ಮಾಡಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಶುಭವಾಗಲಿ. ಮರಳಿ ಮನಸ್ಸಾಗಿದೆ ಯಶಸ್ವಿ ಸಿನಿಮಾ ಅನ್ನುವಂಥ ಒಂದು ವಿಚಾರ ಈಗಾಗಲೇ ನಮ್ಮ ಎಲ್ಲರ ಮಾತಿನಿಂದ ಬರ್ತಾ ಇದೆ. ಅದನ್ನು ಮತ್ತಷ್ಟು ಬೆಳೆಸುವಂಥದ್ದು, ಮತ್ತಷ್ಟು ಅದಕ್ಕೆ ಪ್ರೇರಣೆಯ ಸ್ಫೂರ್ತಿಯನ್ನು ಕೊಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಅದಲ್ಲದೆ ಯುವ ಪ್ರತಿಭೆಗಳಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾದ್ದು ನಮ್ಮ ಕರ್ತವ್ಯ ಕೂಡ. ಭಾರತದಲ್ಲಿ ಅತ್ಯಂತ ಸಮೃದ್ಧವಾಗಿ ಬೆಳೆದಿರುವಂಥ ಈ ಒಂದು ಚಿತ್ರರಂಗ ಒಂದು ದೊಡ್ಡ ಉದ್ಯಮವಾಗಿ ನಮ್ಮ ಒಂದು ಬೆಳವಣಿಗೆಗಳು, ನಮ್ಮ ಸರ್ಕಾರದ ಆರ್ಥಿಕ ಬೆಳವಣಿಗೆಯಲ್ಲಿ ಕೂಡ ಮಹತ್ತರವಾದ ಕೊಡುಗೆಯನ್ನು ಕೊಡ್ತಾ ಇದ್ದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನಾವೆಲ್ಲರೂ ಕೊಡಬೇಕಾಗಿದೆ. ಭಗವಂತ ಖಂಡಿತ ಈ ಒಂದು ಇವರ ಧರ್ಮಸಮ್ಮತವಾದ ಒಳ್ಳೆಯ ಚಿತ್ರವನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ನಮ್ಮೆಲ್ಲರನ್ನ ಖುಷಿಪಡಿಸುವಂಥದ್ದು ಹಾಗೂ ಜ್ಞಾನವನ್ನು ತೆರೆದು ಕೊಡುವಂಥ ಒಂದು ಕಥೆಯನ್ನು ಅಳವಡಿಸಿಕೊಂಡು ಚಿತ್ರವನ್ನು ತಂದಿರುವುದು ನಮಗೆ ತುಂಬ ಹೆಮ್ಮೆ ಅನ್ನಿಸುತ್ತೆ. ಈ ಒಂದು ಚಿತ್ರ ಬಳಗ ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಪರಮಾತ್ಮ ಇವರಿಗೆಲ್ಲರಿಗೂ ಕೂಡ ನಮ್ಮ ಶ್ರೀ ವೀರನಾರಾಯಣ ದೇವರು ಇವರೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಲಿ, ಉತ್ತರೋತ್ತರವಾದ ಬೆಳವಣಿಗೆಯನ್ನು ಕೊಡಲಿ. ಹಾಗೆಯೇ ಸಮಸ್ತ ನಾವೆಲ್ಲರೂ ಕೂಡ ಅವರಿಗೆ ಉತ್ತೇಜನವನ್ನು ಕೊಡೋಣ ಅಂತ ಹೇಳುವ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್. 2 ದಿವಸದ ಹಿಂದೆ ಅರ್ಜುನ್ ವೇದಾಂತ ನಮಗೊಂದು ಮಾತನ್ನು ಹೇಳಿದರು. ಪುತ್ತೂರಲ್ಲಿ ಪ್ರೀಮಿಯರ್ ಶೋ ಆಗಿದೆ, ಹೌಸ್ಫುಲ್ ಆಗಿದೆ.
ಮರಳಿ ಮನಸ್ಸಾಗಿದೆ ಅನ್ನುವ ಫಿಲ್ಮಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೇನೆ. ಮಂಗಳೂರಿನಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ನನಗೆ ಮೊದಲಿಗೆ ನೆನಪಾದವರು ಪ್ರಕಾಶ್ ಪಾಂಡೇಶ್ವರ, ಪ್ರಕಾಶ್ ಅಣ್ಣ. ಅವರಿಗೆ ನಾನು ಫೋನ್ ಮಾಡಿ ಕೇಳಿದ ಕೂಡಲೇ ಅವರೊಂದು ಮಾತು ಹೇಳಿದರು, ಖಂಡಿತವಾಗಿಯೂ ನಾನು ಬರ್ತೇನೆ, ಹೀರೋ ಎಲ್ಲಿದ್ದಾನೆ ಅಂತೇಳಿ. ನಾನು ಹೇಳಿದೆ, ಹೀರೋ ನನ್ನ ಜೊತೆಗೆ ಇದ್ದಾನೆ ಅಂತೇಳಿ ಫೋನ್ ಕೊಟ್ಟೆ. ಈ ತುಳು ಇಂಡಸ್ಟ್ರಿದ್ದು ನಮಗೊಂದು ಹೆಮ್ಮೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದು ಕನ್ನಡ ಫಿಲ್ಮನ್ನು ಇಲ್ಲಿ ರಿಲೀಸ್ ಮಾಡುವಾಗ ಕೂಡ ಅದರಲ್ಲಿರುವ ಹೀರೋ ಅವ ತುಳುವ ಅನ್ನುವ ಕಾರಣಕ್ಕೆ ಎಲ್ಲ ಹೀರೋಗಳು, ಎಲ್ಲ ಪ್ರಮುಖರು ಬಂದು ಇಲ್ಲಿ ನೆರೆದಿದ್ದಾರೆ. ಲಾಂಚುಲಾಲಿಗೆ ನಾವು ಫೋನ್ ಮಾಡಿದ್ದು, ಲಾಂಚುಲಾಲಿ ಹೇಳಿದರು ಖಂಡಿತವಾಗಿ ಅದೇ ಸಮಯಕ್ಕೆ ಬರ್ತೇನೆ ಅಂತ ಹೇಳಿ. ಅದೇ ರೀತಿ ಸುದೇಶ್ ಕುಮಾರ್ ಅವರಿಗೆ ಫೋನ್ ಮಾಡಿದೆ, ಅವರು ಹೇಳಿದರು, ಮಯೂರ್ ನೀವು ಹೇಳಿದರೆ ನಾವು ಆ ಮರಳಿ ಮನಸ್ಸಾಗಿದೆ ಪ್ರೀಮಿಯರ್ ಶೋದಲ್ಲಿ ಖಂಡಿತವಾಗಿಯೂ ಭಾಗವಹಿಸ್ತೇವೆ. ನಮ್ಮ ಹಿರಿಯರಾದಂತಹ ಸುಂದರನಿಗೆ ನಾವು ಹೇಳಿದ್ದು, ಇಡೀ ಸಿನಿಮಾವನ್ನು ನಿಮ್ಮ ದಿವ್ಯ ಹಸ್ತದಿಂದ ನೀವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಅವರು ಒಳ್ಳೆ ಮನಸ್ಸಿನಿಂದ ಬಂದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಪ್ರೇಮಣ್ಣ ಇದ್ದಾರೆ, ಈ ರೀತಿ ಎಲ್ಲರೂ, ಅನಿಲ್ ದಾಸ್ ಇದ್ದಾರೆ, ಪ್ರಕಾಶ್ ತೂಮಿನಾಡ್ ಇದ್ದಾರೆ, ಮಾನಸಿಯವರಿದ್ದಾರೆ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಈ ಪ್ರೀಮಿಯರ್ ಶೋದ ಉದ್ಘಾಟನೆ ಮಾಡಿದ್ದಕ್ಕೆ ಬೇಕಾಗಿ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ದೊಡ್ಡ ಮಟ್ಟದ ಅಭಿಮಾನಿಗಳು ಇವತ್ತು ಅರ್ಜುನ್ ವೇದಾಂತರವರಿಗೆ ಇದ್ದಾರೆ ಅಂತ ಹೇಳಿ ನಮಗೆ ಹೇಗೆ ಅನಿಸ್ತು ಅಂತ ಹೇಳಿದರೆ, 2 ದಿವಸದಲ್ಲಿ ಕೂತ್ಕೊಂಡು 1 ದಿವಸ ಗೆಸ್ಟನ್ನು ಮಾತಾಡಿದ್ದು, 2ನೇ ದಿವಸದಲ್ಲಿ ನಮ್ಮ ಆಪ್ತರಿಗೆಲ್ಲ ಫೋನ್ ಮಾಡಿ ಟಿಕೆಟನ್ನು ಬುಕ್ ಮಾಡಬೇಕು ಅಂತ ಕೇಳಿದ್ದು. ನಿನ್ನೆ ಸಂಜೆ 3 ಗಂಟೆಗೆ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಯಿತು. ಅಂದರೆ ಒಳ್ಳೆಯ ಬೆಳವಣಿಗೆ ಆಗಿದೆ. ಇವತ್ತು ಪ್ರೀಮಿಯರ್ ಶೋದಲ್ಲಿ, ಅದು ಪೇಯ್ಡ್ ಪ್ರೀಮಿಯರ್ ಶೋದಲ್ಲಿ ಎಲ್ಲ ಟಿಕೆಟ್ಗಳು ಬುಕ್ ಆಗಿದೆ ಅಂತ ಹೇಳಿದರೆ, ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದರೆ, ಇನ್ನು ಮುಂಬೈಯಲ್ಲಿ ಒಂದು ಪ್ರೀಮಿಯರ್ ಶೋವನ್ನು ಆಯೋಜನೆ ಮಾಡುವಂಥ ಒಂದು ದೊಡ್ಡ ಮನಸ್ಸನ್ನು ನಾವು ಮಾಡಿದ್ದೇವೆ. ಆದಷ್ಟು ಬೇಗ ಮುಂಬೈಯಲ್ಲೂ ಒಂದು ಪ್ರೀಮಿಯರ್ ಶೋವನ್ನು ಮಾಡ್ತೇವೆ. ನಮ್ಮ ಪ್ರೇಮಣ್ಣಂತೂ ನಮಗೆ ಹಿಂದಿನಿಂದ ನಿಂತು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟು ಎಲ್ಲರ ಹಾರೈಕೆ ಏನಂತ ಹೇಳಿದರೆ, ಅರ್ಜುನ್ ವೇದಾಂತ್ ನಮ್ಮ ಹುಡುಗೆ, ನಮ್ಮ ಜವನಿಯೇ, ನಮ್ಮ ಇಲ್ಲದೆ ಆಯನದವರ ಅರ್ಜುನ್ ವೇದಾಂತ್ ಈ ಕನ್ನಡ ಇಂಡಸ್ಟ್ರಿಡ್, ತಮಿಳ್ ಇಂಡಸ್ಟ್ರಿಡ್, ತುಳು ಇಂಡಸ್ಟ್ರಿಡ್, ಈ ತುಳುನಾಡದ ಪುದರನ್ನು ನನಾತ್ ಹಾರೈಕೆ ಬಂತದ್ದು ಈ ಫಿಲ್ಮ್ಗೆ ಪೂರರೆಗಳ ಶುಭ ಆಶಯನ್ನು ಕೊರಂದು ನಿಕ್ಲೇನ್ ಮಾತ್ರಲ್ಲ ಈ ಪ್ರೀಮಿಯರ್ ಶೋಗು ವೆಲ್ಕಮ್ ಅಂತಂದು ಧನ್ಯವಾದ ಕೊರಂದು ರಡ್ಡ ಪಾತ್ರ ಮುಖ್ಯಮಂತ್ರಿ ಜೈ ಹಿಂದ್. ಬಾರಿ ಶೋಕದ ಫಿಲ್ಮ್ ಈತ್ನೆಂಟ ತೂತಿನ ಸ್ಟೋರಿ ಆನಿ ಇಂಚ ತೂತಿಜಿ ಅಂಚದು ಪೂರೆಲ್ಲ ಈ ಫಿಲ್ಮ್ ತೂವಡೆ ಬಂದೊಂಜಿ ಎನ್ನಂಜಿ ಬಾರಿ ಖುಷಿ ವಿಶೇಷ ಬಂಡ ಆ ಪ್ರೀತಿನಿ ಎಂಚ ಆ ಪ್ರೀತಿನಿ ಒರಿಪಾಡು ಪನ್ಪಂಚಿನ ಒಂಜಿ ಫಿಲ್ಮ್ ಒಂದು ಎಡ್ಡೆ ಕುಟುಂಬದಾಗಲು ತೂಪುನಂಚಿನ ಪಿಕ್ಚರ್ ಯುವಜನರು ನೇನು ತೂವೋಡು ನೇನು ಅಕ್ಲೆಗ್ ಒಂಜಿ ಮನವರಿಕೆ ಮಲ್ಪೋಡು. ಪಿಕ್ಚರ್ದ ಕತೆ ಬಾರ್ಲಾಯ್ಕೊಂಡು ಒಂಜಿ ಲವ್ ಮಲ್ಪರ ಲಾಜಿಕ್ ಬಿಡ್ಸಿ ಆಡ ಈ ಒಂಜಿ ಎಡ್ಡೆ ಸೊರಗೊಸಿದ ಕತೆ ಬತ್ತೊಂದು ಆ ಫೀಲಿಂಗ್ಸ್ ಬಾಡಿಗೆ ಅಪ್ಪೆನ ಒಂಜಿ ಲವ್ ಒಂದು ರೊಮ್ಯಾಂಟಿಕ್ ಒಂದು ಲವ್ ಸ್ಟೋರಿಗೆ ಒಂಜಿ ಸ್ಪೆಷಲ್ ಆದಂಡು ಆ ಹೀರೋ ಒಂಜಿ ನಮ್ಮ ತೆಲುಗುಡವರ ಪೊಲಿಟಿಕಲ್ ಪಾರ್ಟಿಯರ ಮಲ್ದಿತ್ತ ಸ್ಟೈಲಿಶ್ ಆ ಲುಕ್ ಇತ್ತು ಮಾತ್ರ ಹೀರೋನ ಪೂರ ಅಷ್ಟು ಎಡ್ಡೆ ಇತ್ತು. ಥ್ಯಾಂಕ್ ಯು. ಬಾರಿ ಎಡ್ಡೆ ಫಿಲ್ಮು. ಪ್ರೀತಿಯೇ ಜೀವನ ಅಂತ ಇರೋದು ಬದುಕೊಂದಿತ್ತನಕ್ಲೆಗ್ ಪ್ರೀತಿ ಜೀವನ ಅಂತ ಜೀವನವೇ ಪ್ರೀತಿಯಿಂದ ಮನ್ಬಣ್ಣ ಒಂದು ಎಡ್ಡೆ ಪಾತ್ರನ ತೆರಿಪೋದು ಕೊಡ್ತಾರೆ. ಬಾರಿ ಎಡ್ಡೆ ಫಿಲ್ಮ್. ಇಟ್ ವಾಸ್ ಅ ವೆರಿ ನೈಸ್ ಮೂವಿ. ಐ ಲೈಕ್ಡ್ ಇಟ್ ಅ ಲಾಟ್. ಭಾರಿ ಒಳ್ಳೆಯದಾಗಿದೆ, ಭಾರಿ ಖುಷಿ ಆಯಿತು ಪಿಕ್ಚರ್ ನೋಡಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆ್ಯಕ್ಚುಲಿ. ಯಾಕಂತೇಳಿದರೆ 13 ತಾರೀಕಿಗೆ ಬರ್ತಾ ಇದೆ, 12 ತಾರೀಕಿಗೆ ಬರ್ತಾ ಇದೆ. ಸೂಪರ್ ಮೂವಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಶೋಕಾಣ್ ಮೂವಿ ಮಸ್ತ್ ಟೈಮ್ ಹಿಡಿದು ಬಗ್ಗೆ ಬೇರೊಂಜಿ ಲವ್ ಸ್ಟೋರಿ ಸಿನಿಮಾ ಬರ್ತೀನಿ ಬೇತೆ ಬರೋದುಂಡು. ಬಟ್ ಒಂದೊಂಜಿ ಡಿಫ್ರೆಂಟ್ ಅದು ಬೈದಂಡು ಒಂಜಿ ಹೊಸ ಕತೆ ಉಂಡು ನೆಟ್ ಬಜ್ಜಿ ಒಂಜಿ ಲವ್ ಸ್ಟೋರಿ ಮಾತ್ರ ಇತ್ತು. ಆ ಲವ್ ನೆಂಚು ಒರಿಪೋನ ಮಸ್ತ್ ಕತೆ ತೂತ ನಮ್ಮ ನೆಟ್ ಒಂಜಿ ಬೇತೆನೆ ಕತೆ ನಮ್ಮ ಟ್ರೈ ಮಾಡಿದ್ದೇವೆ ಈ ಸಿನಿಮಾಡು. ಇಡೀ ಒಂಜಾತು ಪರಿಚಯಕ್ಕುಳ್ಳೇರು ಸಿನಿಮಾಡು. ಮನೋಜ್ ಐ ಮೀನ್ ವೇದಾಂತ್ ಮಸ್ತ್ ಶೋಕ್, ಅರ್ಜುನ್ ವೇದಾಂತ್ ಮಸ್ತ್ ಶೋಕ್ ಆ್ಯಕ್ಟ್ ಮಾಡ್ತಾರೆ. ನಿರೀಕ್ಷೆ ಒಳ್ಳೆರು ಹೊಸತೊಂಜಿ ಹೀರೋಯಿನ್ ನಮ್ಮ ಭೋಜನ ಒಳ್ಳೆರು ಮಸ್ತ್ ಶೋಕ್ ಉಂಡು ಸಿನಿಮಾ. ಥ್ರೂ ಔಟ್ ಒಂಜಿ ಎಡ್ಡೆ ಜರ್ನಿ, ಎಡ್ಡೆ ಮ್ಯೂಸಿಕ್ ಉಂಡು, ಮಸ್ತ್ ಸಾಂಗ್ಸ್ ಉಂಡು ಇರೇಗ ಮಸ್ತ್ ಗಮ್ಮತ್ ಆಪುಂಡು. ಮಾತೆಲ್ಲ ತೋಡು ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸೂಪರ್ ಹೆಂಗೆ ಆಯ್ತಾ ಒಂಜಿ ದಾಯಬಂಡ ಒಂಜಿ ಲವ್ ಅವೇನು ಒಂಜಿ ನಮ್ಮ ಎಂಚ ಜೋಪನವಾದ ದಿಯೋಡು ಬಂದ್ಬಿಟ್ಟು ಎಡ್ಡೆ ರೀತಿ ತೋಚ್ಪಾದ ಕೊಡ್ತಾರೆ. ಇಜ್ಜಿಂದ ಕೆಲವು ಸರ್ತಿ ಲವ್ ಮನ್ಪೇರು ಪಂಡದು ಎತ್ತೋ ಒಂದು ಹತ್ತು ನಾನೊಂಜಿ ಕೂಡ ಬೋಪೇರು ಅಂಚದಲ್ಲ ಅಜ್ಜಿ ನೆಟ್ಟು ಲವ್ಗೆ ಎಂಚಿನ ಒಂಜಿ ವ್ಯಾಲ್ಯೂ ಉಂಡ ಅವೇನೊಂದು ಎಡ್ಡೆ ವ್ಯಾಲ್ಯೂ ಕೊಡ್ತೇರು. ಅಂಚಿನ ಸೆಕೆಂಡ್ ಬಂದು ಸೂಪರ್ ಬೊಕ್ಕ ಒಂಜಿ ಚಿತ್ರ ಬೊಕ್ಕ ಸ್ಫೂರ್ತಿನ ಬಗ್ಗೆ ರಡ್ಡಲ ಒಂಜಿ ಸ್ಫೂರ್ತಿ ಆತನ ಈ ಫಿಲ್ಮ್ ಬಂಡದು ಮಾತೆರ್ಲದೇನು ತೂವೋಡು ಬಂಡದು
ನಿಗಳ ಮಾತಿರಲ್ಲ ಕೇಳೋಣ. ಥ್ಯಾಂಕ್ಸ್. ಕನ್ನಡ ಚಿತ್ರರಂಗ ಕೊಂಚ ಅದ್ಭುತವಾದ ಲವ್ ಸ್ಟೋರಿ ಕೊಡ್ತಾರೆ, ಸೂಪರ್ ಬಾಲ್. ಮರಳಿ ಮನಸ್ಸಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಫೆಬ್ರವರಿ 12ಕ್ಕೆ ರಿಲೀಸ್ ಆಗ್ತಿದೆ. ಸೆಕೆಂಡ್ ಹಾಫ್ ಅಂತೂ ಯೂನಿಕ್ ಆಗಿದೆ. ಆ್ಯಂಡ್ ಅರ್ಜುನ್ ವೇದಾಂತ್ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಕುಡ್ಲಾಡು ಈ ಒಂಜಿ ಇನಿ ಮುಟ್ಟ ಬತ್ತಿನ ಪಿಕ್ಚರ್ ಒಂಜಿ ಎಡ್ಡೆ ಸ್ಟೋರಿ ಎಡ್ಡೆ ಸಾಂಗ್ ಬೊಕ ಟೋಟಲಿ ಫ್ಯಾಮಿಲಿ ತೋಡು ಇಂಟರ್ವ್ಯೂಲ್ ಬಕ್ಕ ಏರ್ಲ ಮಿಸ್ ಮನ್ಪಾರ ದಯಪಂಡ ಆ ಟೈಪ್ ಸೆಂಟಿಮೆಂಟ್ಲ್ ಇತ್ತಂಡು ವಿತ್ ಅರ್ಜುನ್ ವೇದಾಂತ್ ಈ ಒಂಜಿ ಮೂವಿಡ್ ಇಡೀ ನಮ್ಮ ಕುಡ್ಲಾಡತ್ತು ನನ್ನ ರಾಜ್ಯವ್ಯಾಪಿ ಅವ್ರನ್ನ ಪಿಕ್ಚರ್ ಇಟ್ಟಾಪುನಿಗೆ ಸಂಶಯ ಎಡ್ಡೆ ಮೂವಿ ಸೂಪರ್ ಮೂವಿ ಸೋಕೊಂಡು ಬಾರಿ ಪಿಕ್ಚರ್ ಎಡ್ಡೆ ಹೊಸ ಸ್ಟೋರಿ ಬಾರಿ ಪೊರ್ಲಾದ ಆ್ಯಕ್ಷನ್ಲ ಉಂಡು ಎಡ್ಡೆ ಪಂಡಿರ ಪಂಡ ನನ್ನವರ ತೋಡು ಮಾತೆಲ್ಲ ಬರ್ತದೆ ಬಾರಿ ಎಡ್ಡೆ ಉಂಡು. Excellent. Second half was very, very emotional and well connected. I think that will be the catch point. Thank you so much. All the best. ಸೂಪರ್ ಆತನ ಫಿಲ್ಮು. ಸೆಕೆಂಡ್ ಹಾಫ್ ಅಂತೂ ಸ್ಪೆಷಲ್ ಆಗಿ ಒಂಜಿ ಫೀಲಿಂಗ್ ಕನೆಕ್ಟ್ ಆಪುನ ಮಾತ ಒಂಜಿ ಫ್ಯಾಮಿಲಿ ಲೈಫ್ ಇಂಚ ಕೊನೋಪೇರು ಅವು ಸೂಪರ್ ತೋಜಾದಿರಿ ಎಡ್ಡೆ ಕನೆಕ್ಟೆಡ್ ಸೂಪರ್ ಆತನ ಲಾಸ್ಟ್ ಆತನ ಅಂತ ಸೂಪರ್ ಆತನ ಸರ್. ಎಮೋಷನಲ್ ಮೂವಿ ಸೂಪರ್ 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 ಸೂಪರ್. ನಾನೊಂದು ಸರ್ ದಿವಲ್ಲಿ ಪಂಡ ಲವ್ ಸ್ಟೋರಿಡ್ ಇಂದು ಫಸ್ಟ್ ಟೈಮ್ ಇಡೀ ಈತ್ ಲವ್ ಸ್ಟೋರಿ ಫಿಲ್ಮ್ ಇಡ್ಲ ಇಂದು ಫಸ್ಟ್ ಟೈಮ್ ಬತ್ತಿನ ಪಿಕ್ಚರ್ ಹೊಸ ಬಾರ್ ಲೈಕ್ ಆತಂಗೆ ನೂದು ದಿನ ಉಂತೊಲಿ ವಿಶೇಷತೆ ಐತೆ ಹೊಸತ್ ಎಂಜಿನೆ ಡಿಫರೆಂಟ್ ಸ್ಟೋರಿ ಅಂಚ ಖುಷಿಯನ್ ಭಾರಿ ಖುಷಿಯಂಡು ಡಿಫ್ರೆಂಟ್ ಇತ್ತನ ಸ್ಟೋರಿ ಸುರುದು ಎಂಡ ಮುಟ್ಟ ತೂಪು ನಂಚ ಇಮೋಷನಲ್ ಸ್ಟೋರಿ ಭಾರಿ ಖುಷಿ ಆಂಡಿ ಮಸ್ತ್ ಸೂಪರ್ ಭಾರಿ ಖುಷಿ ಆಗ್ತದೆ. ಆ್ಯಕ್ಟಿಂಗ್ ಮಸ್ತ್ ಖುಷಿ ಆಗ್ತದೆ. ಒಕ್ಕದಾದ ಬಂದ ಇತ್ತಿದ ಜನ್ರೇಷನ್ ಉಂಡತೆ ಆ ಜೋಕುಲ್ ಮಾತ ಆಪನ ರೀತಿ ಪ್ರೀತಿ ಪೂರ ಉಂಡತೆ ದುಮ್ಮು ಮಾತ ಆ ನಮ್ಮನೆ ಇಜ್ಜಾಂಡತೆ ಇತ್ತಿದ ಜನ್ರೇಷನ್ ಕಲ್ಪುಲೆಕ್ ಉಂಡಾಯ್ತು ಆ ರೀತಿ ಇತ್ತು ಜೋಕ್ಲಿ ನಂಚ ಪೂರ ಮಂತದೋನಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗ್ತೀನಿ ಅಂಚಾದ ಪಂಡಿನಿ ಆ ರೀತಿ ಮಂತಿನ ಜೋಕ್ಲಿಗೆ ಏತು ಇಂಪಾರ್ಟೆನ್ಸ್ ಪ್ರೀತಿ ಅವು ಭಾವನೆಯಲ್ಲಿ ಒಂದೇ ಲೆಕ್ಕತೆ ಅವು ಇಂಚನೆ ಆವಾಡಿತ್ತೆ ನಿಜವಾದ ಆ ರೀತಿ ಪ್ರೆಗ್ನೆನ್ಸಿ ಆಂಡಲ್ಲ ಅಲ್ಲ ಭಾವನೆ ಪೂರ ನಿಜ ಪ್ರೆಗ್ನೆನ್ಸಿ ಲೆಕ್ಕನೇ ದೈಡ್ಲ ಜಾಸ್ತಿ ತುಲೆ ಪ್ರೀತಿ ಇನ್ನು ತೋಚ್ಬದ್ದು ಕೊಡ್ತೇವೆ ಜನಕ್ಕೆ ಅಂಚ ಇನ್ನ ಬಾಲೆ ಪಂದು ಮನ್ಪೊಂದು ಮಾತ ಇಜ್ಜಿ ತುಲೆ ಆ ಪ್ರೀತಿ ಪಾಪ ಅವು ಇನ್ನೊಂದು ತೋಚ್ಪದೇರು ಅವು ಪಂಡ ಇತ್ತೆ ಫಸ್ಟ್ ಟೈಮ್ ತೋಚ್ಪಾಯಿ ನಾ ಪಿಕ್ಚರ್ ಇತ್ತೆ ಅಂಚಿನ ಪೂರ ಒಂದು ಬೈತಜ್ಜಿ ಫಸ್ಟ್ ಟೈಮ್ ಮತ್ತೆ ಅಂಚದು ನಿಕ್ಲಿಗೆ ಒಡ್ಡೆ ಹಾಕೊಂಡು ಖಂಡಿತ ಪಿಕ್ಚರ್ ಮಸ್ತ್ ಸಕ್ಸಸ್ ಆಪಂಡು ಬರಿದ್ದನ್ ಪಿಕ್ಚರ್ ಕುಡಾರ ತೂವೋಡು ಆತು ಶೋಕೊಂಡು ಪೂರೆಲ್ಲ ಬತ್ತ ತೂವೋಡು ಸ್ಪೆಷಲ್ ಪಂಡ ಜೋಕ್ಲು ಆ ಒಂದಿನತ್ತೆ ಐ ಟಿ ಫೀಲ್ಡ್ ದಾಖಲೆ ಪೂರ ಇತ್ತೆ ಇಂಚ ಜೋಕ್ಲೆ ನನ್ನ ಮಲ್ಪಲ್ಲಿ ಪಂಡು ಭಾರಿ ಶೋಕೊಂಡು ಅವು ತೂವೋಡು ಪೂರೆಲ್ಲ ತೂವೋಡು ಮರಳಿ ಮನಸ್ಸಾಗಿದೆ ಪಂಡ ಕುಡರ ತೂವೊಲಿ ಪನ್ಪಿನ ಮನಸ್ಸಾಂಡು ಬೊಕ್ಕ ದಾದ ಪಂಡ ನನ್ನ ಇತ್ತೆ ಐ ಟಿ ಫೀಲ್ಡ್ ಮಾತ ದಾದ ಒಂದುಂಡು ಐಕೋಸ್ಕರ ಎಕ್ಸಾಂಪಲ್ ಆದ ಈ ಫಿಲ್ಮ್ ಪಂಡ ಆ್ಯಕ್ಚುಲಿ ಮಾತಿರ್ಲ ತೂವೋಡು ಈ ಫಿಲ್ಮ್ ಗೊತ್ತಾಪು ನನ್ನ ಫ್ಯೂಚರ್ಗೆ ದಾದ ಮತ್ತು ಪ್ರಾಬ್ಲಮ್ಸ್ ಆಪುಂಡ ಐತ ಈ ಒಂದು ಫಿಲ್ಮ್ ತೂಂಡ ಪಂಡ ಇದು ಫ್ಯೂಚರ್ದ ಬಗ್ಗೆನೇ ನಿಟ್ಟು ಜಾಸ್ತಿ ತೋಜಪಾದೇರು ನೈಸ್ ಮೂವಿ ನೈಸ್ ಸಾಂಗ್ ಬೊಕ್ಕ ಫೈಟಿಂಗ್ ಆವಡು ಕಾಮಿಡಿ ಆವಡು ಏತ್ ಬೋರ್ಡು ಆತ ಇತ್ತು ಸೂಪರ್ ಆಲ್ ದಿ ಬೆಸ್ಟ್ ಮಸ್ತ್ ಖುಷಿ ಸೂಪರ್ ಸೂಪರ್ 90s ಕಾದಂಬರಿ ತುಯ್ಲಕಾನ್ ಟ್ರೂ ಲವ್ ಒಂದು ನಿಜವಾಯಿನ ಪ್ರೀತಿ ಎಂಚ ಉಪ್ಪುಂಡು ಪನ್ಪಿನ ಈ ಫಿಲ್ಮ್ ಉಡ್ತುದು ಭಾರಿ ಖುಷಿ ಅಂಡ್ ಇಡೀ ಫ್ಯಾಮಿಲಿ ತೂವಲಿ ಎಡ್ಡೆ ಮೂವಿ ಮಾತ ಯಂಗ್ಸ್ಟರ್ಸ್ ನಗಲು ತೂವಡೈನ ಮೂವಿ ವಿಶೇಷ ಪಂಡ ಒಂಜಿ ಟ್ರೂ ಲವ್ ಎಂಚ ಜೆನ್ಯೂನ್ ಉಪ್ಪುಂಡು ಇನ್ನಿತ ಜನ್ರೇಷನ್ಗೆ ಟ್ರೂ ಲವ್ ಪಂಡ ದಾದ ಅಂದರೆ ಈ ಮೂವಿ ತೂಪದು ಕೊಡ್ತೇವೆ ಅಂಚನೆ ಅವಳ ಆತನ ಎಡ್ಡೆ ಮಾತಾಡಲ್ಲ ಡೈರೆಕ್ಷನ್ ಎಡ್ಡೆ ಆತಂಡು ಸ್ಕ್ರೀನ್ ಪ್ಲೇ ಎಡ್ಡೆ ಆತಂಡು ಬೊಕ್ಕ ಮ್ಯೂಸಿಕ್ BGM ಎಡ್ಡೆ ಆತಂಡು ಅಂಚನೆ ಮ್ಯೂಸಿಕ್ಲ ಎಡ್ಡೆ ಆತನು ಸೊ ಓವರ್ ಆಲ್ ಎಡ್ಡೆ ಮೂವಿ ಕಾಸು ಕೊರ್ಪಣೆಗೆ ತಾಲ ಬೇಜಾರಿಜಿ ಮಾತು ತೂವಲಿ ಭಾರಿ ಚೆನ್ನಾಗಿದೆ. ಮರಳಿ ಮನಸ್ಸಾಗಿದೆ. ಫೆಬ್ರವರಿ 12ಕ್ಕೆ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ಬರು ಬಂದು ನೋಡುವಂತಹ ಚಿತ್ರ ಇದು. ಅಷ್ಟೊಂದು ಇಂತಹ ಒಂದು ಪ್ರೇಮ ಕಥೆಯನ್ನು ಇತ್ತೀಚೆಗೆ ಯಾವ ಚಿತ್ರವೂ ಬಂದಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಕಥಾ ಹಂದರವನ್ನು ಇಟ್ಕೊಂಡು ಬಂದಿದೆ. ಎಲ್ಲರೂ ನೋಡಬಹುದು. ಫ್ಯಾಮಿಲಿ ಸಮೇತರಾಗಿ ನೋಡುವಂಥ ಚಿತ್ರ. ಸೂಪರ್ ಉಂಡ ಮೂವಿ. ಲವ್ ಸ್ಟೋರಿ ಪೂರ ನಮ್ಮ ಇತ್ತು ಜನ್ರೇಷನ್ ಮಕ್ಕಳಿಗೆ ತ್ರೂ ಲವ್ ದಾದ ಪಂಡ ತೂಪನಂಚಿನ ಫಿಲ್ಮ್ ಪೂರ ಬಲೆ ತೂಲೆ ಬಂದು. ಎಲ್ರಿಗೂ ನಮಸ್ತೆ. ತುಂಬ ಖುಷಿ ಆಯಿತು. ಮರಳಿ ಮನಸ್ಸಾಗಿದೆ ಪ್ರೀಮಿಯರ್ ಶೋ ನೋಡಿದ್ದು. ಪ್ರೇಮಿಗಳ ದಿನ ಹತ್ತಿರ ಬರ್ತಿದ್ದ ಹಾಗೆ ಒಂದು ನವಿರಾದ ಪ್ರೇಮ ಕಥೆ ಕೂಡ ನಮ್ಮ ಕೈಗೆ ಸಿಗುವಂತಾಯಿತು. ಈ ಚಿತ್ರದಲ್ಲಿ ನನ್ನೊಂದು ಪುಟ್ಟ ಪಾತ್ರ ಇದೆ, ಅದು ನೋಡಿ ಖುಷಿ ಆಯಿತು. ಸಿನಿಮಾ ನಮಗೆ ನಾವು ಆ್ಯಕ್ಟ್ ಮಾಡುವಾಗ ಈ ಓವರಾಲ್ ಸಿನಿಮಾ ಹೇಗೆ ಬರ್ತದೆ ಅನ್ನೋ ಅಂದಾಜಿರುವುದಿಲ್ಲ. ಇವತ್ತು ಥಿಯೇಟ್ರಲ್ಲಿ ದೊಡ್ಡ ಪರದೆ ಮೇಲೆ ನೋಡಿ ಖುಷಿ ಆಯಿತು. ಕತೆ ತುಂಬ ಡಿಫ್ರೆಂಟ್ ಆಗಿದೆ, ಎಸ್ಪೆಷಲಿ ಸೆಕೆಂಡ್ ಹಾಫ್. ನಮ್ಮ ಅರ್ಜುನ್ ವೇದಾಂತ್ ಅವರ ಅಭಿನಯ ಇಷ್ಟ ಆಯಿತು.
ಆ್ಯಂಡ್ ಸ್ಮೃತಿ ಅವರ ಅಭಿನಯ ತುಂಬ ಇಷ್ಟ ಆಯಿತು. ಹೌದು, ತುಂಬ ಮನೋಜ್ಞವಾಗಿದೆ. ಮತ್ತು ಅವರು ಅಂದರೆ ಹೊಸಬ್ರು ಅಂತ ಅನಿಸೋದೇ ಇಲ್ಲ, ತುಂಬ ಎಕ್ಸ್ಪೀರಿಯನ್ಸ್ಡ್ ಹಾಗೆ ಅಭಿನಯಿಸಿದ್ದಾರೆ. ಸ್ಮೃತಿ ಅವರಿಗೆ, ಅರ್ಜುನ್ ವೇದಾಂತ್ ಅವರಿಗೆ ಎಲ್ಲರಿಗೂ ಸಹ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಭೋಜರಾಜ್ ಸರ್ನ್ನು ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡಿ ಖುಷಿ ಆಯಿತು. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ಸಂತೋಷವಾಗಿ ನೋಡುವಂತಹ ಸಿನಿಮಾ. ಧನ್ಯವಾದಗಳು. ಭಾರಿ ಒಂದು ಪೊರ್ಲುದ ಚಿತ್ರ ಇನಿ ಅರ್ಧ ತೂನಾಗ ಒಂದು ಅರ್ಧ ಹಾಫ್ದ ಪಕ್ಕ ಒಂದು ಇಡೀ ತುಳುನಾಡಿನ ತುಯ್ಲಕ ಇನ್ನು ತುಳುವೇರಿ ಜಾಸ್ತಿ ಉಪ್ಪುನಂಚಿನ ಚಿತ್ರ ಅಂಚಾದ ಉಪ್ಪನಾಗ ಈ ಚಿತ್ರ ನಮ್ಮ ತುಳುವೇರು ಖಂಡಿತವಾದ್ಲ ಗೆಂದೋಡು ಆ ಚಿತ್ರ ನನಾದು ಎಡ್ಡೆ ಯಶಸ್ವಿ ಅವಡು ಅವಳ ಒಂಜಿ ಪೊರ್ಲುದ ಒಂಜಿ ಆ ಚಿತ್ರ ಭಾರಿ ಡಿಫ್ರೆಂಟ್ ಆದ ಬೈದನು ನಾನಲ್ಲ ಈ ಚಿತ್ರ ಗೆಲುವು ತಿಕ್ಕಡೆ ಎಡ್ಡೆ ತಿಕ್ಕಡೆ ಅವಳ ವಿಶೇಷವಾದ ಅರ್ಜುನ್ ವೇದಾಂತರ್ನ ಒಂದು ಆ್ಯಕ್ಟಿಂಗ್ ಅಂತ ಭಾರಿ ಪೊರ್ಲಾತನು ನೆತ್ತ ಮುಖಾಂತರ ನಾನು ಅವ್ರನ್ನ ಜೀವನ ನಾನಾದ ಮಲ್ಲ ರೀತಿ ಪೋವಡು ಬಂದು ನಮ್ಮ ಜಾಸೆ ಎಡ್ಡೆ ಆತನ ಮೂವಿ ಅರ್ಜುನೆಲ್ಲ ಆ್ಯಕ್ಟಿಂಗ್ ಎಡ್ಡೆ ಆತನು ಮಾತನೆಲ್ಲ ಆ್ಯಕ್ಟಿಂಗ್ ಎಡ್ಡೆ ಆತನು ಆ್ಯಕ್ಚುಲಿ ಫಸ್ಟ್ ಹಾಫ್ ಲೈಕ್ ಇಟ್ ವಾಸ್ ಲೈಕ್ ವೆರಿ ಫನಿ ಅನ್ಸಾಯ್ತಂಡು ಸೆಕೆಂಡ್ ಹಾಫ್ ಇಟ್ ವಾಸ್ ಲೈಕ್ ಎಂಟೈರ್ಲಿ ಟರ್ನ್ ದೆತೊಂಡು ಸೊ ಇಟ್ ವಾಸ್ ನೈಸ್ ಮಾತನೆಲ್ಲ ವರ್ಕ್ ಎಡ್ಡೆ ಆತಂಡು ಥ್ಯಾಂಕ್ ಯು ಮಾತ್ರೆಗ್ಲ ಆಲ್ ದಿ ಬೆಸ್ಟ್ ಮಸ್ತ್ ಶೋಕ ಆತಂಡು ಈ ಕನ್ನಡ ಇಂಡಸ್ಟ್ರಿ ಇಂಚಿನ ಫಿಲ್ಮ್ ಬರೋದು ಸುಮಾರು ಟೈಮ್ ಆಂಡ್ ಸೆಕೆಂಡ್ ಹಾಫ್ ಉರ್ದು ಬೊಕ್ಕ ಮಸ್ತ್ ಕನೆಕ್ಟ್ ಆವನುಂಡು ಯೂತ್ಸ್ಗೆ ನನ್ನಲ್ಲ ತೂಡ ಅನ್ನಿಂಚಿನ ಫಿಲ್ಮ್ ಇದು ನನ್ನ ಕೈತಲ್ ವ್ಯಾಲೆಂಟೈನ್ಸ್ ಡೇ ಬರ್ಪುನಂಚಿನ ದಿನ ಅವಾಗ ಅಕ್ಲಿಗೆ ಒಂದು ಗಿಫ್ಟ್ ಕೊರ್ಲಲ್ಲ ಕಾನಲ್ಲ ಆಂಡ್ ಅವಾಗ ನೆಕ್ಸ್ಟ್ ನಾನು ಇಡೀ ತಂಡಗೆ ಆಲ್ ದ ಬೆಸ್ಟ್ ಅಂತ ಪಂಡ್ರೆ ಇಲ್ಲಿವರೆಗೆ ಇಷ್ಟು ಸಿನಿಮಾ ಮಾಡಿದಾಗಿಂದ ನಾನೇ ನನ್ನ ಸಿನಿಮಾ ಬಗ್ಗೆ ಏನು ಆ ಥರ ಕತೆ ಈ ಥರ ಕತೆ ಮಾಡಿದ್ದೀವಿ ಎಲ್ಲ ಹೇಳ್ತಾ ಇದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಅನಿಸಿದ್ದು ಈ ಪುತ್ತೂರು ಪ್ರೀಮಿಯರ್ದು ಸ್ಟಾರ್ಟ್ ಮಾಡಿ ಬೆಂಗಳೂರು ಪ್ರೀಮಿಯರ್ ಆಗಿ ಈಗ 5ನೇ ಪ್ರೀಮಿಯರ್ ಇದು ಉಡುಪಿ ಆಗಿ 5ನೇ ಪ್ರೀಮಿಯರ್ ಮಂಗಳೂರು ದಿ ಬಿಗ್ಗೆಸ್ಟ್ ಪ್ರೀಮಿಯರ್ ಅಂತ ನಾನು ಅಂದ್ಕೊಂಡಿದ್ದು. ಸೊ ಹೈಯೆಸ್ಟ್ ಗೆಸ್ಟ್ಗಳೆಲ್ಲ. ಬಟ್ ನನ್ನ ಸಿನಿಮಾ ಬಗ್ಗೆ ನಾನು ಈ ಎಕ್ಸ್ಪೆಷಲಿ ಈ ಸಿನಿಮಾ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಯಾವತ್ತು ನನಗೆ ಆ ನಂಬಿಕೆ ಬಂತು ಅದ್ರ ಬಗ್ಗೆ ಜಾಸ್ತಿ ನಾನು ಹೇಳೋದನ್ನು ಸ್ಟಾಪ್ ಮಾಡಿದೆ. ಯಾಕಂದರೆ ಆ ಪ್ರೀಮಿಯರಲ್ಲಿ ಜನರ ಎಕ್ಸ್ಪ್ರೆಷನ್ ನೋಡಿಬಿಟ್ಟು ಅವರು ಅದ್ರ ಬಗ್ಗೆ ಏನು ಅಂದರೆ ಭಾವುಕರಾಗಿದ್ದಾರೆ, ಅದು ಡೆಫಿನೆಟ್ಲಿ ಗೊತ್ತಾಗ್ತಿದೆ ನನಗೆ. ಸೊ ನನಗೆ ಅನಿಸ್ತು ಓಕೆ ನಾವು ನಿಜವಾಗ್ಲೂ ಯಾವ ಥರ ಸಿನಿಮಾ ಕೊಡಬೇಕು ಆಡಿಯನ್ಸ್ಗೆ, ಅದು ಆ ಮನಸ್ಸಲ್ಲಿ ಉಳಿಬೇಕು. ಸೊ ಅವರು ಇವಾಗಲೂ ಹೊರಗೆ ಬಂದು ಅದೇ ಹೇಳ್ತಿದ್ದಾರೆ, ಇಲ್ಲಿ ಆ ರೆಸ್ಪಾನ್ಸ್ ಅದೇ ಇತ್ತು. ಸೊ ಇನ್ನಷ್ಟು ಈ ಥರ ಸಿನಿಮಾಗಳು ಮಾಡಿ ನೀವು ಇದನ್ನ ಇನ್ನಷ್ಟು ನಾವು ಜನರಿಗೆ ಹೋಗ್ಬಿಟ್ಟು ಹೇಳ್ತೀವಿ. ಸೊ ಅಂದರೆ ನಾವು ಏನೋ ಒಂದು ಬೇರೆ ಲೋಕದಲ್ಲಿದ್ದಂಗಿತ್ತು ಮುಂಚೆ, ಇವಾಗ ಅನಿಸ್ತು ಓಕೆ ನಾವು ರಿಯಲಾಗಿ ಫಸ್ಟ್ ಫ್ಯಾಮಿಲಿ ಆಡಿಯನ್ಸ್ಗೆ ನಾವು ನಾಟಬೇಕು, ಅವ್ರನ್ನ ನಾವು ರೀಚ್ ಮಾಡಬೇಕು, ಅಲ್ಲಿಂದ ನೆಕ್ಸ್ಟ್ ಅಂತ. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ಸೊ ಫಸ್ಟ್ ಹಾಫ್ ಅದಕ್ಕೆ ಹೊರಗೆ ಬಂದಾಗ ಸಾಂಗು ಜಾಸ್ತಿ ಇದೆ ಹಂಗೆ ನಾನು ಒಂದೇ ಹೇಳಿದೆ, ಓವರಾಲ್ ಸಿನಿಮಾ ನಾನು ಯಾವತ್ತು ರಿಸಲ್ಟ್ ತಗೊಳ್ಳೋದು ಅಂತ. ಸೊ ನಂಗೆ ಗೊತ್ತಿತ್ತು ಇಷ್ಟು ಪ್ರೀಮಿಯರಲ್ಲಿ ಬಂದಿದ್ದು ನನಗೆ ಅದನ್ನೇ ಸಿನಿಮಾ ಇದೊಂದು ಹೊಸ ಸಬ್ಜೆಕ್ಟು, ಇದು ಎಲ್ರಿಗೂ ಇದನ್ನು ರೀಚ್ ಮಾಡಿಸಿ ನೀವು. ಸೊ ಇದು ಎಲ್ಲ ರೀತಿಯಲ್ಲೂ ಜನರಿಗೆ ಇಷ್ಟ ಆಗಿದೆ, ಮಕ್ಕಳಿಗೆ, ಯುವಕ ಯುವತಿಯರಿಗೆ ಆ್ಯಂಡ್ ಆಲ್ರೆಡಿ ರೀಸೆಂಟ್ಲಿ ಮಗುವಾದವರಿಗೆ ಅಥವಾ ಏನಾದರೂ ಹಿರಿಯರಿಗಂತೂ ಖಂಡಿತ ಅವರು ಹೇಳ್ದಾಗಲೇ ಗೊತ್ತಾಗುತ್ತೆ. ಆ ಒಂದು ಅಂದರೆ ರಿಯಲಾಗಿ ಹೇಳ್ತಾರೆ, ನಮಗೆ ಒಂದು ಇಷ್ಟ ಆಗಿದೆ ಅಂತ ನಮಗೋಸ್ಕರ ಹೇಳೋದಲ್ಲ ಅದು, ಮನಸ್ಸಿಂದ ಬರುತ್ತೆ ಅಂತ ವರ್ಡು. ಸೊ ಅದು ಡೆಫಿನೆಟ್ಲಿ ಓಕೆ, ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇದೆ. ಪರವಾಗಿಲ್ಲ, ಗೊತ್ತಿಲ್ಲ ರಿಸಲ್ಟ್ ಗೊತ್ತಿಲ್ಲ, ಯಾಕಂದರೆ 8ಗೆ ಬುಕಿಂಗ್ಸ್ ಓಪನ್ ಆಗ್ತಿದೆ. ಸೊ ಇನ್ನೊಂದೆರಡು ಪ್ರೀಮಿಯರ್ ಇದೆ ಬೆಂಗಳೂರಲ್ಲಿ. 7th ವೆಗಾ ಸಿಟಿ ಮಾಲ್ JP ನಗರ್, 8th ಮಾರ್ನಿಂಗ್ 2 ಮಾರ್ನಿಂಗ್ ಶೋ 11 o'clock ಶೋ, 8th ಮಾಲ್ ಆಫ್ ಏಷ್ಯಾ ಯಲಹಂಕ. ಸೊ ಇದೆರಡು ಲಾಸ್ಟ್ ಪ್ರೀಮಿಯರ್ ನಮ್ಮದು. ಈಗ ಆಲ್ರೆಡಿ ಅದು 50% ಬುಕ್ಕಿಂಗ್ ಹೋಗಿದೆ. ನೆಕ್ಸ್ಟ್ ಇನ್ನು ಇದೆ 12th ನಮ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಇರೋದು. ನಾವು ಅದ್ರ ಮೇಲೆ ಗುರುವಾರ ಒಂದಿನ ಮುಂಚೆ ಬರ್ತಿದ್ದೀವಿ, ನಮಗೆ 4 ದಿನ ಅದನ್ನು ಕಂಟಿನ್ಯೂ ನಾವು ಹೌದು. ಬಟ್ ಇವಾಗ ಬರ್ತ ರೆಸ್ಪಾನ್ಸ್ ಪ್ರಕಾರ ಯಾವ ರಿಲೀಸ್ ಅಂತ ಕೇಳ್ತಿದ್ದಾರೆ, ಖುಷಿ ಆಗ್ತಿದೆ. ಓಕೆ, ಅಟ್ಲೀಸ್ಟ್ ಎಲ್ಲೋ ರೀಚ್ ಆಗಿದ್ದೀವಿ ಅಂತ, ಜನರಿಗೆ ಒಂದು ಸಿನಿಮಾ ನೋಡಬೇಕು ಅಂತ ಅನಿಸಿದೆ ಅಂತ. ಡೆಫಿನೆಟ್ಲಿ ನಮ್ಮ ಮಂಗಳೂರಿಂದ ನನಗೆ ದೊಡ್ಡ ಮಟ್ಟದ ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಾಗಿದೆ ನನಗೆ. ಖಂಡಿತ ಫಸ್ಟ್ ಶೋ ಆದರೆ ಇಲ್ಲೂ ಬರ್ಬೋದು, ಅಥವಾ ನೆಕ್ಸ್ಟ್ ಡೇ ಇಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಹೋಗ್ತೀನಿ ನಾನು. ಎಲ್ಲ ಮಂಗಳೂರಿನ ಜನತೆ, ಮಂಗಳೂರಿನ ಸಿನಿಮಾ ಪ್ರೇಕ್ಷಕರು, ಅದೇ ರೀತಿ ಯಾನು ಊರ್ದಾಯೆ ಯಾನು ತುಳುತ್ತಾಯೆ ಎಂಚಿನ ಎತ್ತದಲ್ಲ ಓಲು ಪಿದೇ ಪೋದು ಎಂಚಿನ ಪ್ರೀತಿ ದಿಕ್ಕನಲ್ಲ ಊರ್ದ ಪ್ರೀತಿಗೆ ಬೆಲೆ ಕಟ್ಟಿರೋ ಸಾಧ್ಯ ಜಾವು ಎಂಕ್ ಏಪನೆ ಗೊತ್ತುಂಡು ಎಂಕ್. ಸೊ ಅಂಚಾದ ಬೋಡದೆ ಸುರುಗು ಪುತ್ತೂರ್ದೆ ಎನ್ನ ಪ್ರೀಮಿಯರ್ ಶೋ ಇನಾಗ್ರೇಷನ್ ದೀನಿ ನಾನು. ಸೊ ಖಂಡಿತ ಎಂಕ್ಲ ಸಪೋರ್ಟ್ ನಿನ್ನಿದೆ. 18ಕ್ಕೆ ರಿಲೀಸ್ ಆಪುಂಡು, 8 ತಾರೀಕು ಅಂಚ ಬುಕಿಂಗ್ಸ್ ಓಪನ್ ಆಪುಂಡು. ಬುಕಿಂಗ್ ಮಂತ್ಲಿ
ಈ ಒಂದು ಸಿನಿಮಾನ ಮಲ್ಲ ಮಟ್ಟದ ಗೆಂದ ಕೊರಲೆ ನನ್ನ ತಿಂಚಿನ ಸಿನಿಮಾದೊಟ್ಟಿಗೆ ನಾನು ಬರ್ಪೇನೇನಿದೆ. ಥ್ಯಾಂಕ್ ಯು. ಎಷ್ಟು ತುಯ್ಯರತೆ ಒಂದು ಮರಳಿ ಮನಸ್ಸಾಗಿದೆ ಸಿನಿಮಾದ ಕುಡ್ಲದ ಪ್ರೀಮಿಯರ್ ಶೋ ತುಯಿನಂಚಿನ ವೀಕ್ಷಕರನ್ನ ಪಾತೆರ ಪ್ರೀಮಿಯರ್ ಶೋಕ್ಕೆ ಏರ್ಪುರ ಬತ್ತಿತ್ತೇರಿ ಎಂಚ ನಡತುಂಡು ಜನಕಲ್ನ ಅಭಿಪ್ರಾಯ ನೇರವಾದ ನಿಖಿಲ್ನೆದುರುಗು ದೀತ. ಈ ಸಿನಿಮಾ ಮರಳಿ ಮನಸ್ಸಾಗಿದೆ ಫೆಬ್ರವರಿ 16ನೇ ತಾರೀಕಿದಾನಿ ಕರ್ನಾಟಕ ಧರ್ಮ ಬಿಡುಗಡೆ ಒಂದು ನಿಖಿಲ್ನ ಕೈತಲ್ದ ಟಾಕೀಸಿಗೆ ಪೋದು ಸಿನಿಮಾ ತೂಲೆ ಸಪೋರ್ಟ್ ಮನ್ಪುಲೆ ನಮ್ಮನೆ ಊರ್ದ ಜವಾನಿ ಅರ್ಜುನ್ ವೇದಾಂತ್ ಮೆರ್ನ ಸಿನಿಮಾನ ನಮ್ಮ ತೂದು ಗೆಂದಾಗ ಒಂದು ಇನ್ನಿತ ವೀಡಿಯೋ ದಿತ್ತನು ವೀಡಿಯೋ ಇಷ್ಟ ಆದಿತ್ತನ ವೀಡಿಯೋನ ಲೈಕ್ ಮನ್ಪುಲೆ ಚಾನಲ್ ಸಬ್ಸ್ಕ್ರೈಬ್ ಮನ್ಪುಲೆ ಆಲ್ರೆಡಿ ಈ ಸಿನಿಮಾ ತೂದಿತ್ತಾರ ನಿಖಿಲ್ನ ಅಭಿಪ್ರಾಯನ ಕಮೆಂಟ್ ಮನ್ಪುಲೆ ಏನು ನೆಕ್ಸ್ಟ್ ವೀಡಿಯೋಡು ತಿಕ್ವೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.